ಮಾಡಬೇಕು. ಪೂರ ಖಾಲಿ ಮಾಡ್ಕೊಡು. ಖಾಲಿ ಮಾಡ್ತಾರೆ ಅಂತ. ಖಾಲಿ ಮಾಡಿದರೆ ಏನು ಗಿಫ್ಟ್ ಕೊಡ್ತೀರಾ? ಖಾಲಿ ಮಾಡಿದರೆ ಗಿಫ್ಟ್ ಕೊಡ್ತೇನೆ ನಾನು. ಮತ್ತೆ ನಿಮಗೆ ಹೇಳ್ತೇನೆ ಗಿಫ್ಟ್ ಯಾವುದು ಅಂತ. ಓಕೆ, ಯಾರು ವಿನ್ ಆಗ್ತಾರೆ ಅಂತ ನೋಡುವ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಾನಿಪುರಿ ಚಾಲೆಂಜ್ ಮಾಡ್ತಿದ್ದೇವೆ. ಪಾನಿಪುರಿ ಚಾಲೆಂಜ್ ಮಾಡಲಿಕ್ಕೆ ನನ್ನ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರಂತ ನಿಮಗೆ ತೋರಿಸ್ತೇನೆ ನೋಡಿ. ಅದಕ್ಕಿಂತ ಮುಂಚೆ ಪಾನಿಪುರಿ ಯಾವ ಥರ ಮಾಡಿದ್ದೇವೆ ಅಂತ ನಿಮಗೆ ತೋರಿಸ್ತೇವೆ. ಅಂದರೆ ಫುಲ್ ಡೀಟೇಲ್ ವಿಡಿಯೋ ಅಲ್ಲ, ಪಾನಿಪುರಿಗೆ ಏನೆಲ್ಲ ಹಾಕಿ ಮಾಡಿದ್ದೇವೆ ಅಂತ ಫುಲ್ ಕ್ಲಿಪ್ಪಿಂಗ್ ತೋರಿಸ್ತೇವೆ. ಪಾನಿಪುರಿ ನಿಮಗೆ ಯಾವ ಥರ ಮಾಡೋದಂತ ಗೊತ್ತಿದೆ ಅಲ್ಲ, ಸೊ ನಾನು ಯಾವ ಥರ ಮಾಡಿದ್ದೇನೆ ಅಂತ ನಿಮಗೆ ವಿಡಿಯೋ ಬೇಕಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಪಾನಿಪುರಿದು ಪಾನಿ, ಶೇವ್, ಆಲೂಗಡ್ಡೆ ಸ್ಮ್ಯಾಶ್, ಬಟಾಣಿ ಸಹ ಹಾಕಿದ್ದೇನೆ ಇದಕ್ಕೆ, ಮತ್ತು ನೀರುಳ್ಳಿ ಮತ್ತು ಟೊಮ್ಯಾಟೊ, ಮತ್ತು ಪಾನಿಪುರಿ ಅಂದರೆ 10 ಪಾನಿಪುರಿ. ನಾನು ಸ್ಪೆಷಲ್ ಗೆಸ್ಟ್ ಯಾರು ಅಂತ ಹೇಳಿದ್ದಲ್ಲ, ಇದು ನಂದು ಇಬ್ಬರು ಕಸಿನ್ಸ್. ಇಂಟ್ರೊಡಕ್ಷನ್ ಕೊಡ್ತಾರೆ ನಿಮಗೆ. ನನ್ನ ಹೆಸರು ಸ್ಫೂರ್ತಿ. ನನ್ನ ಹೆಸರು ಚೈತ್ರ. ಈಗ ಪಾನಿಪುರಿ ಚಾಲೆಂಜ್ಗೆ 10 ಪಾನಿಪುರಿ ಇಲ್ಲಿ ಇಟ್ಟಿದ್ದೇವೆ. ನಿಮಗೆ ಕಾಣಿಸ್ತದ? 10 ಪಾನಿಪುರಿ ಇಲ್ಲಿ ಉಂಟು. ಇದರಲ್ಲಿ ಯಾರು ಫಸ್ಟ್, ಅಂದರೆ ಟೈಮಿಂಗ್ ಎಲ್ಲ ಇಡೋದಿಲ್ಲ, ಯಾರು ಫಸ್ಟ್ ಪಾನಿಪುರಿ ಖಾಲಿ ಮಾಡ್ತಾರೆ ಅವರು ವಿನ್ನರ್. ಅಂದರೆ 10 ಪಾನಿಪುರಿ ಖಾಲಿ ಮಾಡಬೇಕು. ಟೈಮಿಂಗ್ ಬೇಗ ಖಾಲಿ ಮಾಡ್ತಾರೆ ಅಂತ. ಖಾಲಿ ಮಾಡಿದರೆ ಏನು ಗಿಫ್ಟ್ ಕೊಡ್ತೀರಾ? ಖಾಲಿ ಮಾಡಿದರೆ ಗಿಫ್ಟ್ ಕೊಡ್ತೇನೆ ನಾನು. ಮತ್ತೆ ನಿಮಗೆ ಹೇಳ್ತೇನೆ ಗಿಫ್ಟ್ ಯಾವುದು ಅಂತ. ಓಕೆ, ಯಾರು ವಿನ್ ಆಗ್ತಾರೆ ಅಂತ ನೋಡುವ. ಸ್ಟಾರ್ಟ್ ಮಾಡುವ. ಸ್ಟಾರ್ಟಾ? ರೆಡಿ, 1 2 3 ಸ್ಟಾರ್ಟ್. melodinya.
ನೋಡಿ ಅಂತೆ ಭಯಂಕರ. ಬೇಗ ತಿಂದು ನಂದು ಖಾಲಿ ಆಯ್ತು. ಸೋತ್ರು ಇಬ್ರು ಕೂಡ. ನಂದು 2 ಉಳಿದಿದೆ. ಸೆಕೆಂಡ್ ವಿನ್ನರ್. ಥರ್ಡ್ ವಿನ್ನರ್. ಪಾನಿಪುರಿ ಚಾಲೆಂಜಲ್ಲಿ ಫಸ್ಟ್ 7 ವಿನ್ ಆದದ್ದು. ನಂದು 2 ಇದೆ. ಚೀಟಿಂಗ್ ಇದು ಪಾನಿಪುರಿ ಚಾಲೆಂಜ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬಾಯ್. ಬಾಯ್ ಬಾಯ್.